ಹೊಳೆನರಸೀಪುರ ತಾಲೂಕಿನ ಶ್ರವಣೂರು ಗ್ರಾಮದಲ್ಲಿ 2023-24ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆ ಶ್ರವಣೂರಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಜ್ಯೋತಿ ಹಚ್ಚುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಕಾರ್ಯಕ್ರಮ ಮಕ್ಕಳ ಪ್ರತಿಭೆಯನ್ನು ಎತ್ತಿ ಹಿಡಿಯುವ ಕಾರ್ಯಕ್ರಮವಾಗಿದ್ದು, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸುತ್ತಮುತ್ತ ಶಾಲೆಯ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಹೊರತರುವುದರಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹೇಂದ್ರ, ಉಪಾಧ್ಯಕ್ಷ ಕೃಷ್ಣೇಗೌಡ, ಶಿಕ್ಷಣ ಸಂಯೋಜಕ ಕಾಂತರಾಜಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯತೀಶ್ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಶಾಲೆಯ ಶಿಕ್ಷಕರು ಹಾಗೂ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜು, ಶ್ರವಣೂರು. ಶ್ರವಣೂರು ಕ್ಲಸ್ಟ್ನಲ್ಲಿ 23-24ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪ್ರಮುಖವಾದ ಕಾರ್ಯಕ್ರಮ ಅಂತ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಗ್ರಾಮ ವಿಶಾಲವಾಗಿದ್ದರೂ ಕೂಡ ಶಾಲೆಯ ಆವರಣ ಲಭ್ಯ ಇಲ್ಲದೇ ಇರೋದ್ರಿಂದ ಎಲ್ಲರ ಸಹಕಾರದಿಂದ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗ್ತಾ ಇದೆ. ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಪುಟ್ಟರಾಜು ಅವರೇ, ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮಹೇಂದ್ರ ಅವರೇ, ಹಾಸನ ರಾಜಾಪುರ ಬಂಧುಗಳೇ, ಕಾರಿಂಜಿಯಂತೆ ತಿನ್ನಬೇಕಾದಂಥ ತಯಾರಿರುವಂಥ ಪ್ರೀತಿಯ ಮಕ್ಕಳೇ, ಗ್ರಾಮಸ್ಥರೇ, ಈ ಕಾರ್ಯಕ್ರಮ ಮಕ್ಕಳಲ್ಲಿರ್ತಕ್ಕಂಥ ಕಲಾತ್ಮಕತೆಯನ್ನು, ಅವರಲ್ಲಿ ಇರ್ತಕ್ಕಂಥ ಕೌಶಲವನ್ನು, ಅವರಲ್ಲಿ ಇರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು ಹೊರತರಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಘನ ಸರ್ಕಾರ. ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ಕ್ಲಸ್ಟರ್ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ತಾ ಇದ್ವಿ. ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯ್ತದೆ, ಕಲಿಕಾ ಹಬ್ಬ ಆಯ್ತದೆ, ಮಕ್ಕಳ ಸಂತೆ ಕಾರ್ಯಕ್ರಮ ಆಯ್ತದೆ, ಮೆಟ್ರಿಕ್ ಮೇಳ ಕಾರ್ಯಕ್ರಮ ಆಯ್ತದೆ, ವಿಜ್ಞಾನದ ಹಬ್ಬ ಕಾರ್ಯಕ್ರಮ ಆಯ್ತದೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳುವಂಥ ಉದ್ದೇಶ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾದಂಥ ಒಂದು ಗುಣಾತ್ಮಕ ಒಂದು ಕಲಿಕೆಯನ್ನು, ಒಂದು ಆಕರ್ಷಣೆಯನ್ನು ಕಾಣುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಇಂಥ ಹಲವಾರು ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಬರುವಂಥ ಅನುದಾನ ಬಹಳ ಕಡಿಮೆ. ಆದರೆ ಗ್ರಾಮಸ್ಥರಿಂದ, ಸಮುದಾಯದವರಿಂದ, ದಾನಿಗಳಿಂದ, ನಮ್ಮ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಧನಸಹಾಯದ ರೂಪದಲ್ಲಿ ಪಡೆದು ಅಥವಾ ವಸ್ತುಗಳ ರೂಪದಲ್ಲಿ ಪಡೆದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಈ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮೆಲ್ಲ ಅಧ್ಯಾಪಕ ಬಂಧುಗಳು ಕ್ರಿಯಾಶೀಲರಾಗಿ, ಸಕ್ರಿಯವಾಗಿ ಪಡ್ಕೊಳ್ಬೇಕು. ಪಾಠ ಮಾಡೋದು ಬಿಟ್ಟು ಏನಪ್ಪ ಈ ಕೆಲಸ ಕಾರ್ಯಗಳನ್ನು ಹಚ್ತಾರೆ ಅಂತ ನಾವು ಅನ್ಕೊಳ್ಳಂಗಿಲ್ಲ. ದಿನೇ ಇವತ್ತು ನಮ್ಮ ವೃತ್ತಿ ಪವಿತ್ರ, ನಾವು ಉದ್ಯೋಗ ಮಾಡ್ತಾ ಇದ್ದೀವಿ, ನಮಗಿಂತ ಮಕ್ಕಳು ಬಹಳ ಮುಂದಿದ್ದಾರೆ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಬಹಳ ಪ್ರಗತಿಯನ್ನು ಕಾಣ್ತಾ ಇರೋದ್ರಿಂದ, ಎಲ್ಲವನ್ನು ಕೂಡ ಮಕ್ಕಳು ಮುಂಗಡವಾಗಿ ತಿಳಿದುಕೊಳ್ತಾ ಇರೋದ್ರಿಂದ ನಾವು ಹೆಚ್ಚು ತಿಳಿದುಕೊಂಡು ಮಕ್ಕಳನ್ನ ತರಬೇತಿಯನ್ನು ಮಾಡಬೇಕಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಶಾಲೆಗಳಿಂದ ಶಾಲಾ ಹಂತದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಸಿಕೊಂಡು ವಿಜೇತ ಮಕ್ಕಳನ್ನು ತಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ ಮತ್ತು ತರಬೇತಿಯೊಂದಿಗೆ ಸಜ್ಜುಗೊಳಿಸಿಕೊಂಡು ಈ ಕ್ಲಸ್ಟರ್ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದೀರಾ. ಕ್ಲಸ್ಟರ್ ಮಟ್ಟದಲ್ಲಿ ನಿಮ್ಮ ಮಕ್ಕಳು ವಿಜೇತರಾಗ್ಬೋದು, ವಿಜೇತರಾಗದೇ ಇರಬಹುದು ಅಂತೇಳಿ ಮುಂದೇನೆಲ್ಲ ಬದಲಾವಣೆ ಮಾಡಿಕೊಂಡು ಮಕ್ಕಳನ್ನು ಸಜ್ಜುಗೊಳಿಸ್ಕೊಂಡು ಬರಬೇಕು ಅನ್ನೋದು ಒಂದು ಸುಳಿವು ನಮ್ಮ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಗೊತ್ತಾಗ್ತದೆ. ತಾವೆಲ್ಲರೂ, ಕೆಲವರಿಗೆ ಆಸಕ್ತಿ ಇರ್ತದೆ ಮಕ್ಕಳನ್ನು ಸಜ್ಜುಗೊಳಿಸೋದು, ಕೆಲವರಿಗೆ ಆಸಕ್ತಿ ಇರೋದಿಲ್ಲ. ಅದೇ ಇದು ಪ್ರತಿ ವರ್ಷ ಅನಿವಾರ್ಯದ ಕಾರ್ಯಕ್ರಮ, ಪ್ರತಿ ವರ್ಷ ಕಡ್ಡಾಯವಾಗಿ ಮಾಡಲೇಬೇಕು. ಹಾಗಾಗಿ ಇವತ್ತು ಬಹಳಷ್ಟು ಮಾಹಿತಿಯನ್ನು ನಾವು ಮಾಧ್ಯಮಗಳಲ್ಲಿ, ಯೂಟ್ಯೂಬ್ನಲ್ಲಿ ಪಡೆದುಕೊಂಡು ಮಕ್ಕಳನ್ನು ಭಾಷಣ ಸ್ಪರ್ಧೆಗಾಗಲಿ, ಕಂಠಪಾಠ ಸ್ಪರ್ಧೆಗಾಗಲಿ, ಪ್ರಬಂಧ ಸ್ಪರ್ಧೆಗಾಗಲಿ, ವೇಷಭೂಷಣ ಸ್ಪರ್ಧೆಗಾಗಲಿ, ಎಲ್ಲ ಸ್ಪರ್ಧೆಗಳಿಗೂ ಕೂಡ ಮಾಹಿತಿಯನ್ನು ಹೆಚ್ಚಾಗಿ ನಾವು ಪಡೆದುಕೊಂಡು ಮಕ್ಕಳಿಗೆ ಹಂಚಿಕೊಂಡು ಅವ್ರನ್ನ ತರವು ಮಾಡೋದಕ್ಕೆ ಬಹಳ ಸುಲಭವಾದ ಮಾರ್ಗ ಆಗಿದೆ ಇವತ್ತು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ತೀರ್ಪುಗಾರರು ಏನಿದ್ದೀರಿ, ಬಹಳ ನಿಷ್ಪಕ್ಷಪಾತವಾಗಿ, ಪಕ್ಷಪಾತವಿಲ್ಲದೆ ತೀರ್ಪನ್ನು ನೀಡಿ, ತೀರ್ಪಿನ ನಿಯಮಗಳನ್ನು ಅನುಸರಿಸಿ, ಯಾವುದೇ ಲೋಪ ಬರದಾಗಬಾರ್ದು, ಗೊಂದಲ ಆಗಬಾರ್ದು. ಎಲ್ಲ ಮಕ್ಕಳು ಕೂಡ ಒಂದೇ, ಸರ್ಕಾರಿ ಶಾಲೆ ಆಗಲಿ, ಅನುದಾನಿತ ಶಾಲೆ ಆಗಲಿ, ಅನುದಾನ ರಹಿತ ಶಾಲೆ ಆಗಲಿ, ಎಲ್ಲ ಮಕ್ಕಳು ಕೂಡ ಒಂದೇ.
ನಮ್ಮ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಗೆ ಉತ್ತಮ ಗುಣಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಪ್ರತಿಭೆಯುಳ್ಳಂಥ ಮಕ್ಕಳನ್ನ ಆಯ್ಕೆ ಮಾಡಬೇಕು ಅಂತೇಳಿ ಅವರಲ್ಲಿ ಸೂಚಿಸ್ತಾ ಈ ಒಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟನೆಗೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಗ್ರಾಮ ಪಂಚಾಯಿತಿ ಶ್ರೀಯುತ ಕೃಷ್ಣೇಗೌಡರು ಉಪಾಧ್ಯಕ್ಷರು, ಅವರು ಸಹ ಅನ್ಯ ಕಾರ್ಯ ನಿಮಿತ್ತ ತೆರಳ್ತಾ ಇದ್ದಾರೆ. ಅವರು ಸಹ ಪ್ರೀತಿಯ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಕಾರ್ಯಕ್ರಮ ಚಕ್ರವನ್ನು ಬೇರಿಸಲು ಬಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನನ್ನನ್ನು ನೀವು ಆಶೀರ್ವಾದಿಸಿ. ಇದೇನು ಕಂದ, ನೀನು ಯುದ್ಧ ರಂಗಕ್ಕೆ ಹೋಗಿ ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಹೌದರೆ ಏಕೆಂದವದನ ಚಿತ್ತವಾಗಿ ಕಾಣುತ್ತಿದೆಯಲ್ಲ. ಪ್ರಾಣಕಾಂತ, ನೀನು ಯುದ್ಧ ರಂಗಕ್ಕೆ ಹೋಗುವ ವಿಷಯ ತಿಳಿಯಿತು. ಅದಕ್ಕಾಗಿ ಈ ರೀತಿಯ ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನಗುಮುಖದಿಂದ ಧೈರ್ಯ ಗೆಡದೆ ನನ್ನನ್ನು ಕಳಿಸಿಕೊಡು. ಆಗಲಿ, ಜಯವಿರುವ ತನಕ ಭಯವೇಕೆ? ಎಂತ ಕ್ಷತ್ರಿಯರ ಧರ್ಮ. ಹೋಗಿ ಬನ್ನಿ, ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ. ಮಾಡ್ತೀನಿ ಅಂತ ನನ್ನ ಮಗಳು ಫೋನ್ ಎತ್ತಲ್ಲ, ಎತ್ತಿದ ಮೇಲೆ ಇಸ್ಕೊಂಡ್ಬಿಟ್ಟು ಇವರು ಒಂದು 5 ಸ್ಕೂಲ್ಗೆ ಮೇಯ್ನ್ ಇರ್ತಾರಲ್ಲಪ್ಪ, ಅವರು ಈ ಥರದ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಆಶಾ ಚಂದ್ರಶೇಖರ್ ಅವರು ಮಕ್ಕಳನ್ನ ನಿಲ್ಲಿಸಿದ ಮೇಲೆ ಸ್ವಲ್ಪ ಫ್ರೀ ಮಾಡಿ ಕೊಡಿ. ತೀರ್ಪುಗಾರರು ಅವರ ಹೆಸರುಗಳನ್ನ ಬರ್ಕೊಂಡು ನಂತರ ಹಿಂಭಾಗಕ್ಕೆ ಬರಬೇಕು. ತೀರ್ಪುಗಾರರು ಬಂದಿರ್ತಕ್ಕಂಥವ್ರು ವೇದಿಕೆಯ ಹಿಂಭಾಗಕ್ಕೆ ಬನ್ನಿ. ನಿಮಗೆ ಅಲಾಟ್ ಮಾಡಿ. ನಿಮಗೆ ಫಸ್ಟ್ ಪ್ರೈಜ್ ಕಂಬ. ಛದ್ಮವೇಶ ಕಾರ್ಯಕ್ರಮ ಮುಗಿದ ನಂತರ ಇನ್ನುಳಿದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಅದು ಚೆನ್ನಾಗೈತೆ. ಕಾಣ್ತದೆ.